ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಕ್ರಾನಿಯೋಫೇಶಿಯಲ್ ಲೈವ್ ಸರ್ಜಿಕಲ್ ಕಾರ್ಯಾಗಾರ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಪ್ರಖ್ಯಾತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವೀರಬಾಹು ಕ್ರಾನಿಯೋಫೇಶಿಯಲ್ ಲೈವ್ ಸರ್ಜಿಕಲ್ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಕಾರ್ಯಾಗಾರವನ್ನು ಉದ್ಘಾಟಿಸಿದ ಡಾಕ್ಟರ್ ವೀರಬಾಹು ಅವರು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಬಹಳಷ್ಟು ಸಂಶೋಧನಾ ಕಾರ್ಯಗಳು ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಈ ನಿಟ್ಟಿನಲ್ಲಿ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ನಡೆಯುತ್ತಿರುವ ಕಾರ್ಯಾಗಾರವು ಮಹತ್ವದಾಗಿದೆ ಎಂದು ಹೇಳಿದರು. We have huge population of cleft lip and palate. I am very proud to say the maxillofacial surgeons all over India through Smile Train, Cleft Care, they are delivering great work to these cleft children, sir. So that I am very proud of my association for that. So he used to call me for all those camps and I used to go operate with him. I learned a lot with him. And what I really appreciate him is his hard work, dedication, and he is very cool. He doesn't get perturbed if the cautery doesn't work, if the scissor doesn't cut. It's very rare for a surgeon. And yesterday the whole day we were standing with him. Of course I am with him throughout the day. And night 9 o'clock he started lip. At around 11 o'clock there's a small stitch. He was not happy and I was just praying he should not open it. But he said no, I'm going to open it, and he perfectly closed it. That is one thing we all should learn from. ಕಣಚೂರು ಸಮೂಹ ಸಂಸ್ಥೆ ಅಧ್ಯಕ್ಷ ಯುಕೆ ಕಣಚೂರು ಮೋನು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಸ್ತ್ರಚಿಕಿತ್ಸೆ ವಿಷಯದಲ್ಲಿ ನಡೆಯುತ್ತಿರುವ ಇಂತಹ ಕಾರ್ಯಾಗಾರ ಬಹಳಷ್ಟು ಪ್ರಕರಣಗಳನ್ನು ಭೇದಿಸಬಲ್ಲದು. ಇಂತಹ ಕಾರ್ಯಕ್ರಮಗಳಿಗೆ ಹಾಗೂ ಸಂಶೋಧನಾ ಚಟುವಟಿಕೆಗಳಿಗೆ ಕಣಚೂರು ಸಂಸ್ಥೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಎಂದರು. ಮನುಷ್ಯನಿಗೆ ಯಾವುದೇ ರೋಗ ಬಂದರೂ ಅದನ್ನು ಜ್ವರ ಬಂದರೆ ಶರೀರ ಅಂದುಕೊಳ್ತದೆ ಅಥವಾ ಚಳಿ ಅಥವಾ ಇನ್ನಿತರ ವಿಕರೂಪ ಕಾಣ್ತದೆ. ಅಷ್ಟೇ ಅಲ್ಲದೆ ಬೇರೆ ಜ್ವರ ಹೇಗಿದೆ, ಜ್ವರ ಎಂಥದ್ದು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇವರು ಡಾಕ್ಟರ್ಗಳಿಗೆ ಗೊತ್ತಿರ್ಬೋದು ಅಷ್ಟೇ. ಇನ್ನಿತರ ಕಾಯಿಲೆ, ಕ್ಯಾನ್ಸರ್ ಇರಲಿ ಮತ್ತೊಂದು ಇರಲಿ ಏನೇ ಇರಲಿ, ಆ ಕಾಯಿಲೆ ಯಾವ ಥರ ಇದೆ ಅಂತ ಹೇಳುವುದನ್ನು ಯಾರಿಗೂ ಸಾರ್ವಜನಿಕವಾಗಿ ದೇವರು ಸೃಷ್ಟಿ ಮಾಡಿ ತೋರಿಸಿಲ್ಲ. ಡಾಕ್ಟರ್ಗಳು ಪತ್ತೆ ಮಾಡಿ ಹೇಳಬೇಕು ಇಂಥ ಕಾಯಿಲೆ ಇಂಥದ್ದು ಅಂತೇಳಿ. ಆದರೆ ಈ ಮುಖದ ವಿರೂಪ. ಕಾರ್ಯಾಗಾರದಲ್ಲಿ ಕ್ರಾನಿಯೋಫೇಶಿಯಲ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಸ್ತಫಾ ಅವರು ಕಾರ್ಯಾಗಾರದ ಮಹತ್ವದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿಯೋವರ್ ಲೋಬೋ, ಡಾಕ್ಟರ್ ಪರಿತ್ ಲಡನಿ, ಡಾಕ್ಟರ್ ಮನುಪ್ರಸಾದ್, ಡಾಕ್ಟರ್ ಶ್ರೇಯಸ್ ಸೊರಕೆ, ಡಾಕ್ಟರ್ ಕೃಷ್ಣಮೂರ್ತಿ ಅವರು ಅನುಭವಗಳನ್ನು ಹಂಚಿಕೊಂಡರು. ಈ ಸಂದರ್ಭ ಕಣಚೂರು ಶೈಕ್ಷಣಿಕ ಸಂಸ್ಥೆಯ ನಿರ್ದೇಶಕ ಯುಕೆ ರೆಹಮಾನ್, ಡಾಕ್ಟರ್ ಮಂಜುನಾಥ್ ರೈ, ರೋಹನ್ ಮೊನಿಸ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.